ರಾಜಧಾನಿ ದಿಲ್ಲಿಯಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ರಾತ್ರಿ 10ರ ನಂತರ ಹುಡುಗಿಯರು ಅಲ್ಲ, ಹುಡುಗರು ಕೂಡ ಓಡಾಡಲು ಹೆದರುತ್ತಾರೆ. ಹೌದು, ನೀವು ಕೇಳುತ್ತಿರುವುದು 100% ಸತ್ಯ. ಇದಕ್ಕೆ ಕಾರಣ ಈ ಕೆಲವೊಂದು ನಿಗೂಢ ಜಾಗಗಳಲ್ಲಿ ಹುಡುಗಿಯರ ಹರಾಜು ಅಲ್ಲ, ಹುಡುಗರ ಹರಾಜು ನಡೆಯುತ್ತದೆ. ಎಸ್, ದೆಹಲಿಯಲ್ಲಿ ಇಂತಹ ಹಲವಾರು ಜಾಗಗಳಲ್ಲಿ ಹುಡುಗರ ಹರಾಜು ಮಾಡುವ ಮಾರ್ಕೆಟ್ ರೆಡಿ ಆಗುತ್ತದೆ. ಇದನ್ನ ಕೇಳಿ ನೀವು ಕೂಡ ಕೆಲ ಕಾಲ ಬೆಚ್ಚಿ ಬಿದ್ದಿರಬಹುದು. ಆದ್ರೆ ನೀವು ಕೇಳುತ್ತಿರುವುದು ನಿಜ. ಇಲ್ಲಿ ಹುಡುಗಿಯರ ನೀಲಾಮು ಆಗುವುದಿಲ್ಲ, ಬದಲಾಗಿ ಹುಡುಗರ ನೀಲಾಮು ಆಗುತ್ತದೆ. ನಾವು ನೀವು ಎಲ್ಲ ದಲ್ಲಾಳಿಗಳು ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹರಾಜು ಹಾಕುವುದನ್ನ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಹರಾಜು ಹಾಕುವುದನ್ನ ಕೇಳಿದ್ದೇವೆ, ನೋಡಿದ್ದೇವೆ. ಅದೇ ರೀತಿ ಕಾಫಿ ಹರಾಜು, ಶೇಂಗಾ ಹರಾಜು, ಇನ್ನು ಹಲವಾರು ಧಾನ್ಯಗಳ ಹರಾಜು ನಡೆಯುತ್ತದೆ. ಆಗಾಗ ದೊಡ್ಡ ದೊಡ್ಡ ನಗರಗಳಲ್ಲಿ ಮನೆ ಹರಾಜು, ಪೇಂಟಿಂಗ್ ಹರಾಜು. ಅಷ್ಟೇ ಯಾಕೆ, ಇತ್ತೀಚೆಗೆ IPL ನಲ್ಲಿ ಕೂಡ ಆಟಗಾರರ ಹರಾಜು ಕೂಡ ನಡೆಯುತ್ತದೆ. ಈ ಹರಾಜು ವ್ಯವಸ್ಥೆ ಇಂದು ನಿನ್ನೆಯದಲ್ಲ, ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಒಂದು ವಿಚಿತ್ರ ಪದ್ಧತಿಯಾಗಿದೆ. ವ್ಯಾಪಾರ ವ್ಯವಹಾರ ಮಾಡಲು ಹರಾಜನ್ನು ನೂರಾರು ವರ್ಷಗಳಿಂದ ಮಾಡಿಕೊಂಡು ಕೂಡ ಬಂದಿದ್ದಾರೆ. ಹಿಂದೆ ಬ್ರಿಟಿಷರು ಕೆಲಸಕ್ಕಾಗಿ ನಿಗ್ರೋಗಳನ್ನ ಹರಾಜು ಮಾಡುತ್ತಿದ್ದರು. ಹಾಗೆಯೇ ರಾಜ ಮಹಾರಾಜರ ಕಾಲದಲ್ಲಿ ಸುಂದರ ಯುವತಿಯರಿಗಾಗಿ, ಸುಂದರ ಹುಡುಗಿಯರಿಗಾಗಿ, ನೃತ್ಯಗಾರ್ತಿಯರ ಸಲುವಾಗಿ, ಸುಂದರ ವೇಶ್ಯರಿಗಾಗಿ ಕೂಡ ಹರಾಜುಗಳು ಕೂಡ ನಡೆಯುತ್ತಿದ್ದವು. ಆದರೆ ಇವತ್ತಿನ ಕಾಲದಲ್ಲಿ ಹುಡುಗರಿಗಾಗಿ ಒಂದು ರಾತ್ರಿ ಕಳೆಯಲು ಹರಾಜುಗಳು ನಮ್ಮ ದೇಶದಲ್ಲಿ ನಡೆಯುತ್ತಿದೆ ಅಂದ್ರೆ ಅದು ವಿಚಿತ್ರವೇ ಸರಿ. ಸ್ನೇಹಿತರೆ, ಈ ರೀತಿ ಹುಡುಗರ ಹರಾಜು ಹಾಕುವಂತಹ ಮಾರುಕಟ್ಟೆಗಳನ್ನ ಜಿಗೋಲೋ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಜಿಗೋಲೋ ಅಂದ್ರೆ ಒಬ್ಬ ಹೆಂಗಸು, ಅದರಲ್ಲೂ ಒಂಟಿಯಾಗಿರುವ, ವಯಸ್ಸಾಗಿರುವ ಮಧ್ಯ ವಯಸ್ಸಿನ ಹೆಂಗಸು ತನ್ನ ರಕ್ಷಣೆಗಾಗಿ ಸುಂದರ ಮತ್ತು ಗಟ್ಟಿಮುಟ್ಟಾದ ಹುಡುಗನನ್ನ ತನ್ನ ಜೊತೆ ಇಟ್ಟುಕೊಳ್ಳುವುದು ಎಂದರ್ಥ. ಈ ಪದ್ಧತಿ ಆರಂಭವಾಗಿದ್ದು 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಯುರೋಪ್ ಖಂಡದಲ್ಲಿ, ಅದರಲ್ಲೂ ಜರ್ಮನಿಯಲ್ಲಿ ಈ ಒಂದು ಜಿಗೋಲೋ ಪದ್ಧತಿ ಪ್ರಾರಂಭವಾಗಿತ್ತು. ಆದರೆ ದೆಹಲಿಯಲ್ಲಿ ಗಟ್ಟಿಮುಟ್ಟಾದ ಹುಡುಗರನ್ನ ಕೆಲಕಾಲ ಮಾತ್ರ ಕಳೆಯಲು ಮತ್ತು ರಾತ್ರಿ ಪೂರ್ತಿ ತಮ್ಮ ಜೊತೆ ಕಳೆಯಲು ಈ ಹರಾಜು ಮಾಡಲಾಗುತ್ತದೆ. ಅದರಲ್ಲೂ ಹೆಚ್ಚಾಗಿ ಶ್ರೀಮಂತ ಮನೆತನದ ಅತೃಪ್ತ ಮಹಿಳೆಯರು ಈ ಮಾರುಕಟ್ಟೆಯಲ್ಲಿ ಹುಡುಗರಿಗಾಗಿ ಹರಾಜು ಹಾಕುತ್ತಾರೆ, ಹುಡುಕಿಕೊಂಡು ಬರುತ್ತಾರೆ. ಇಂತಹ ಮಾರುಕಟ್ಟೆಯಲ್ಲಿ ಹುಡುಗರು ತಮ್ಮನ್ನು ತಾವು ಜಿಗೋಲೋ ಮಾರುಕಟ್ಟೆಯಲ್ಲಿ ಗುರುತಿಸಿಕೊಳ್ಳಲು ನೀಲಿ ಬಣ್ಣದ ರುಮಾಲುಗಳನ್ನ ತಮ್ಮ ಕುತ್ತಿಗೆಯ ಸುತ್ತ ಹಾಕಿಕೊಳ್ಳಬೇಕಾಗುತ್ತದೆ. ಈ ರೀತಿ ತಾವು ಜಿಗೋಲೋ ಹರಾಜಿಗೆ ಬಂದಿದ್ದೇವೆ ಮತ್ತು ರೆಡಿಯಾಗಿದ್ದೇವೆ ಅನ್ನುವುದನ್ನ ಇದು ಸೂಚಿಸುತ್ತದೆ. ಇಲ್ಲಿ ಸುಂದರವಾದ ಮೈಕಟ್ಟನ್ನು ಹೊಂದಿರುವ, ಒಳ್ಳೆಯ ಬಾಡಿಯನ್ನು ಹೊಂದಿರುವ ಹುಡುಗರಿಗೆ ಕೇಳಿದಷ್ಟು ದುಡ್ಡನ್ನ ಈ ಹೆಂಗಸರು ಕೊಡುತ್ತಾರೆ. ಮೀಡಿಯಾ ರಿಪೋರ್ಟ್ ಪ್ರಕಾರ ಈ ಒಂದು ಹರಾಜು ರಾತ್ರಿ 11ರಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ನಡೆಯುತ್ತದೆ. ನಿಜ ಹೇಳಬೇಕೆಂದರೆ ಈ ಹರಾಜಿನ ಪ್ರಕ್ರಿಯೆ ಅಕ್ರಮವಾಗಿದೆ ಹಾಗೂ ಇದು ಇಲ್ಲಿಗಲ್ ಕೂಡ ಆಗಿದೆ. ಆದರೂ ಇದನ್ನ ಹೆಚ್ಚಾಗಿ ಕದ್ದು ಮುಚ್ಚಿ ಕೆಲವೊಂದು ಏರಿಯಾಗಳಲ್ಲಿ, ಮನೆಗಳಲ್ಲಿ, ಹೋಟೆಲ್ಗಳಲ್ಲಿ ಮಾಡಲಾಗುತ್ತದೆ. ಒಂದು ಮಾಹಿತಿಯ ಪ್ರಕಾರ ಇದರಲ್ಲಿ ಪೊಲೀಸರು ಕೂಡ ಇನ್ವಾಲ್ವ್ ಆಗಿರುತ್ತಾರೆ ಅನ್ನುವ ಇನ್ಸೈಡ್ ಮಾಹಿತಿ ಇದೆ. ಆದರೆ ದೆಹಲಿಯ ಕೆಲವೊಂದು ಪ್ರದೇಶಗಳಲ್ಲಿ ಇದು ಬಹಿರಂಗವಾಗಿ ನಡೆಯುತ್ತಿರುವುದು ಇನ್ನೂ ಅಚ್ಚರಿಯ ಸಂಗತಿಯೇ. ಅದರಲ್ಲೂ ದೆಹಲಿಯ ಸರೋಜಿನಿ ನಗರ್, ಲಾಜ್ಪತ್ ನಗರ್, ಪಾಲಿಕೆ ಮಾರುಕಟ್ಟೆ, ಕಮಲಾನಗರ್ ಮಾರುಕಟ್ಟೆ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ರಾತ್ರಿಯಾಗುತ್ತಿದ್ದಂತೆಯೇ ಈ ಹುಡುಗರ ಮಾರುಕಟ್ಟೆ ಪ್ರಾರಂಭವಾಗುತ್ತದೆ. ಹರಾಜ್ನಲ್ಲಿ ಹುಡುಗರಿಗಾಗಿ ಭಾರಿ ಕಿಮ್ಮತ್ತು ಕೂಡ ಸಿಗುತ್ತದೆ. ಒಂದು ಮಾಹಿತಿಯ ಪ್ರಕಾರ 1 ಗಂಟೆ ಕಳೆಯಲು ಈ ಮಹಿಳೆಯರು ಹುಡುಗರಿಗಾಗಿ 2,000 ರಿಂದ 3,000 ರೂಪಾಯಿ ಕೂಡ ಹರಾಜು ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಗಟ್ಟಿಮುಟ್ಟಿಯಾಗಿರುವ, ಒಳ್ಳೆಯ ಬಾಡಿ ಹೊಂದಿದ್ದರೆ ಅವರ ರೇಟು ಇನ್ನೂ ಜಾಸ್ತಿ ಆಗುತ್ತದೆ. ಹಾಗೆ ಒಂದು ರಾತ್ರಿ ಕಳೆಯಲು ಅಂದಾಜು ಪ್ರಕಾರ 5,000 ರಿಂದ 15,000 ರೂಪಾಯಿವರೆಗೂ ಇಂತಹ ಯಂಗ್ ಹುಡುಗರ ಹರಾಜು ನಡೆಯುತ್ತದೆ. ದೆಹಲಿಯ ಅನೇಕ ಯುವಕರು ಈ ವ್ಯವಹಾರವನ್ನ ತಮ್ಮ ವೃತ್ತಿಯನ್ನಾಗಿ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ತಮ್ಮ ಅಗತ್ಯಗಳನ್ನ ಪೂರೈಸಿಕೊಳ್ಳಲು ಅಂದ್ರೆ ಪಾರ್ಟ್ ಟೈಮ್ ಕೆಲಸವಾಗಿ ಇದನ್ನ ರಾತ್ರಿ ಸಮಯದಲ್ಲಿ ಮಾಡುತ್ತಾರೆ. ಬೇರೆ ಸಮಯದಲ್ಲಿ ಆಫೀಸಿಗೆ ಹೋಗುವುದು ಅಥವಾ ಬೇರೆ ಕೆಲಸ ಮಾಡುವುದು ಕೂಡ ಮಾಡುತ್ತಾರೆ. ಈ ರೀತಿ ಇಲ್ಲಿ ವ್ಯವಹಾರಗಳು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿಯೇ ನಡೆಯುತ್ತವೆ. ಹೀಗೆ ಹರಾಜು ಆಗುವ ಹುಡುಗರು ತಮ್ಮ ಗಳಿಕೆಯ 20% ಇದನ್ನು ಆಯೋಜಿಸುವಂತಹ ಸಂಸ್ಥೆಗಳಿಗೆ ನೀಡಬೇಕಾಗುತ್ತದೆ. ಅಂದರೆ 20% ಬ್ರೋಕರೇಜ್ ಹಣವನ್ನ ಆ ಸ್ಪಾನ್ಸರ್ ಮಾಡುವಂತಹ ಕಂಪನಿಗೆ ಕೊಡುತ್ತಾರೆ. ಮಾಧ್ಯಮದ ವರದಿಯ ಪ್ರಕಾರ ಪುರುಷರನ್ನು ಗುರುತಿಸಲು
ಜಿಗೋಲೋ ಕರವಸ್ತ್ರ ಮತ್ತು ಬೆಲ್ಟ್ಗಳನ್ನ ಪುರುಷರ ಕುತ್ತಿಗೆಗೆ ಕಟ್ಟಲಾಗುತ್ತದೆ. ಈ ರೀತಿ ಅವರನ್ನ ಗುರುತಿಸಲಾಗುತ್ತದೆ. ಜಿಗೋಲಿನ ಕರವಸ್ತ್ರ ಉದ್ದದಿಂದ ಹುಡುಗರು ಎಷ್ಟು ದುಬಾರಿ ಅಂತ ಗೊತ್ತಾಗುತ್ತದೆ. ನೋಡಿದಿರಾ ಸ್ನೇಹಿತರೆ, ಯಾವ ರೀತಿ ವಿಚಿತ್ರ ಘಟನೆಗಳು ನಮ್ಮ ದೇಶದಲ್ಲಿ, ಅದರಲ್ಲೂ ದಿಲ್ಲಿಯಲ್ಲಿ ನಡೆಯುತ್ತಿವೆ ಅಂತ. ನಮ್ಮ ದೇಶದ ರಾಜಧಾನಿ ದೆಹಲಿ ಇಂತಹ ಹಲವಾರು ವಿಷಯಗಳಿಗೆ ಕುಖ್ಯಾತಿ ಆದರೆ ಇನ್ನು ಕೆಲವೊಂದು ವಿಷಯಗಳಿಗೆ ಪ್ರಖ್ಯಾತಿ ಕೂಡ ಆಗಿದೆ. ದೆಹಲಿಯ ಮಧ್ಯಭಾಗದಲ್ಲಿರುವ ಕನಾಟ್ ಪ್ಲೇಸ್ ರಾತ್ರಿ ಆಗುತ್ತಿದ್ದಂತೆಯೇ ಬೇರೆಯ ಬಣ್ಣವನ್ನೇ ಧರಿಸುತ್ತದೆ. ದಿನದ ಸಮಯದಲ್ಲಿ ಇಲ್ಲಿ ಬೇರೆಯ ಬಿಸ್ನೆಸ್ ಆಗಿದ್ದರೆ ರಾತ್ರಿಯ ಸಮಯದಲ್ಲಿ ಇಲ್ಲಿ ನಡೆಯುವ ಬಿಸ್ನೆಸ್ ಬೇರೆ. ಅದರಲ್ಲೂ ರಾತ್ರಿ 11 ಗಂಟೆ ಮೇಲೆ ಇಲ್ಲಿ ವೇಶ್ಯಾವಾಟಿಕೆ ದಂಧೆಗಳು ಭರದಿಂದ ಸಾಗುತ್ತವೆ. ನೀವು ನೋಡಿದರೆ ಇದು ವೇಶ್ಯಾವಾಟಿಕೆ ಅನಿಸುವುದಿಲ್ಲ. ಎಲ್ಲಾ ಮಾಡರ್ನ್ ಹುಡುಗರು ಹುಡುಗಿಯರ ಹಾಗೆ ಓಡಾಡಿಕೊಂಡು ಇರುತ್ತಾರೆ. ಆದರೂ ಕೂಡ ಈಗಿರುವ ಮೊಬೈಲ್ ನೆಟ್ವರ್ಕ್ ಮೂಲಕನೇ ಇವರು ಇಂತಹ ಬಿಸ್ನೆಸ್ ಅನ್ನ ಅಲ್ಲಿ ಮಾಡುತ್ತಾರೆ. ರಾಜೀವ್ ಚೌಕ್ ಎಂದು ಕರೆಯಲ್ಪಡುವ ಈ ಕನಾಟ್ ಪ್ಲೇಸ್ ದೆಹಲಿಯ ಅತ್ಯಂತ ಪ್ರಮುಖ ಮತ್ತು ರೋಮಾಂಚಕಾರಿ ಪ್ರದೇಶಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಬೆಂಗಳೂರಿನಲ್ಲಿ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಯಾವ ತರ ಇದೆಯೋ ಅದೇ ರೀತಿ ಈ ಕನಾಟ್ ಪ್ಲೇಸ್ ದೆಹಲಿಯಲ್ಲಿ ಅತ್ಯಂತ ಹೆಸರುವಾಸಿಯಾಗಿದೆ. ಕನಾಟ್ ಪ್ಲೇಸ್ ಅನ್ನ 1920ರಲ್ಲಿ ಬ್ರಿಟಿಷ್ ವಾಸ್ತುಶಿಲ್ಪಿ ರಾಬರ್ಟ್ ರಸೆಲ್ ವಿನ್ಯಾಸಗೊಳಿಸಿದ್ದರು. ಕನಾಟ್ ಪ್ಲೇಸ್ ಭಾರತದಲ್ಲಿ 9ನೇ ಅತ್ಯಂತ ದುಬಾರಿ ಮಾರುಕಟ್ಟೆಯಾಗಿದೆ. ನಿಮಗೆ ನೆನಪಿರಲಿ ಸ್ನೇಹಿತರೆ, ಕರ್ನಾಟಕದ ಬೆಂಗಳೂರಿನ ಬ್ರಿಗೇಡ್ ರೋಡ್ ಎಂಜಿ ರೋಡ್ ನಂಬರ್ 1 ಮಾರುಕಟ್ಟೆಯಾಗಿದೆ. ಅಂದ ಹಾಗೆ ಈ ಕನಾಟ್ ಪ್ಲೇಸ್ ಸ್ಥಳವು ಅತ್ಯಧಿಕ ರಿಯಲ್ ಎಸ್ಟೇಟ್ ಮೌಲ್ಯವನ್ನ ವ್ಯಾಪಾರ ಚಟುವಟಿಕೆ ಹೊಂದಿರುವ ಕೇಂದ್ರವಾಗಿದೆ. ಅನೇಕ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳು, ಪ್ರೀಮಿಯಂ ಅಂಗಡಿಗಳು ಇಲ್ಲಿ ನೆಲೆಗೊಂಡಿವೆ. ಇದು ಹೆಚ್ಚು ಜನಪ್ರಿಯವಾದ ದೆಹಲಿಯ ಶಾಪಿಂಗ್ ತಾಣವಾಗಿದೆ. ಬ್ರಿಟಿಷ್ ಕಾಲದಲ್ಲಿ ಕನಾಟ್ ಪ್ಲೇಸ್ ಕೇವಲ ಬ್ರಿಟಿಷ್ ಜನರಿಗೆ ಮಾತ್ರ ಶಾಪಿಂಗ್ ಮಾಡಲು ಅವಕಾಶವಿತ್ತು. ಅಂದ್ರೆ ಈ ಪ್ರದೇಶವು ಬ್ರಿಟಿಷ್ ಮೇಲ್ವರ್ಗದ ಜೀವನ ಶೈಲಿ ಮತ್ತು ಅವರ ವ್ಯಾಪಾರ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿತ್ತು. ಇದು ನಿಮಗೆ ಗೊತ್ತಾ ಸ್ನೇಹಿತರೆ, ದೆಹಲಿ ವಿಶ್ವದ 2ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿದೆ. ಬ್ರಿಟಿಷರು 1911ರಲ್ಲಿ ಕೋಲ್ಕತ್ತಾದಿಂದ ದೆಹಲಿಯನ್ನ ರಾಜಧಾನಿಯಾಗಿ ಮಾಡಿದ್ದರು. ದೆಹಲಿ ಮೆಟ್ರೋ ಇಡೀ ಜಗತ್ತಿನ ಅತಿ ದೊಡ್ಡ ನೆಟ್ವರ್ಕ್ಗಳಲ್ಲಿ ಒಂದಾಗಿದೆ. ಎರಡನೆಯದು ಬೆಂಗಳೂರಿನ ಮೆಟ್ರೋ ಆಗಿದೆ. ದೆಹಲಿಯ ಆಜಾದ್ಪುರ್ ಮಂಡಿಯನ್ನ ಏಷ್ಯಾದ ಅತಿ ದೊಡ್ಡ ಹಣ್ಣು ಮತ್ತು ತರಕಾರಿ ಸಗಟು ಮಾರುಕಟ್ಟೆ ಎಂದು ಹೇಳಲಾಗುತ್ತದೆ. ಮೇ 2014ರಲ್ಲಿ ದೆಹಲಿಯನ್ನ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ವಿಶ್ವದ ಅತ್ಯಂತ ಕಲುಷಿತ ನಗರ ಎಂದು ಘೋಷಿಸಿತ್ತು. ಸಮೀಕ್ಷೆಯೊಂದರ ಪ್ರಕಾರ ದೆಹಲಿಯಲ್ಲಿ ಮಾಲಿನ್ಯದಿಂದಾಗಿ ಪ್ರತಿ ವರ್ಷ 11,000 ಜನ ಸಾವನ್ನಪ್ಪುತ್ತಾರೆ. ದೆಹಲಿಯ ಅತ್ಯಂತ ಹಳೆಯ ಮಸಾಲೆ ಮಾರುಕಟ್ಟೆಯಾದ ಖಾರಿ ಬೌಲಿ ಏಷ್ಯಾದ ಅತಿ ದೊಡ್ಡ ಸಗಟು ಮಸಾಲೆ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಅತ್ಯಂತ ದೊಡ್ಡ ಹಿಂದೂ ದೇವಾಲಯ ಸಂಕೀರ್ಣ ದೆಹಲಿಯಲ್ಲಿರುವ ಅಕ್ಷರಧಾಮ ಹಿಂದೂ ದೇವಾಲಯ ಸಂಕೀರ್ಣವಾಗಿದೆ. 2007ರಲ್ಲಿ ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ವಿಶ್ವದ ಅತಿ ದೊಡ್ಡ ವಿಸ್ತಾರವಾದ ಹಿಂದೂ ದೇವಾಲಯ ಎಂದು ಹೇಳಲಾಗಿತ್ತು. ಭಾರತದ ಏಕೈಕ ಅಂತಾರಾಷ್ಟ್ರೀಯ ಶೌಚಾಲಯ ವಸ್ತು ಸಂಗ್ರಹಾಲಯ ದೆಹಲಿಯಲ್ಲಿ ಇರೋದು. ದೆಹಲಿಯ ಮೆಹರೌಲಿ ಪ್ರದೇಶದಲ್ಲಿ ನೆಲೆಗೊಂಡಿರುವ ಕುತುಬ್ ಮಿನಾರ್ ವಿಶ್ವದ ಅತ್ಯಂತ ಎತ್ತರದ ಸ್ವತಂತ್ರ ಇಟ್ಟಿಗೆ ಮಿನಾರ್ ಆಗಿದೆ. ಇದರ ಎತ್ತರ ಬರೋಬ್ಬರಿ 72 ಮೀಟರ್ ಆಗಿದೆ. ಅಂದ್ರೆ 238 ಅಡಿ ಎತ್ತರ ಆಗಿದೆ. ಮುಂಬೈನಲ್ಲಿರುವ ಗೇಟ್ ವೇ ಆಫ್ ಇಂಡಿಯಾ ದೇಶದ ಹೆಮ್ಮೆ ಅಂತಿದ್ದರೆ ದೆಹಲಿಯ ರಾಜ್ಪಥ್ ರಸ್ತೆಯಲ್ಲಿರುವ ಇಂಡಿಯಾ ಗೇಟ್ ಕೂಡ ದೇಶದ ಇತಿಹಾಸವನ್ನೇ ಪ್ರತಿಬಿಂಬಿಸುತ್ತದೆ. ಇದನ್ನ ಮೊದಲು ಆಲ್ ಇಂಡಿಯಾ ವಾರ್ ಮೆಮೋರಿಯಲ್ ಎಂದು ಕರೆಯಲಾಗುತ್ತಿತ್ತು. ಈ ಯುದ್ಧ ಸ್ಮಾರಕದಲ್ಲಿ ಹುತಾತ್ಮರಾದ ಭಾರತೀಯ ಯೋಧರಿಗೆ ಶ್ರದ್ಧಾಂಜಲಿಯನ್ನ ಇಲ್ಲಿ ಸಲ್ಲಿಸಲಾಗುತ್ತಿತ್ತು. ಪ್ರತಿ ವರ್ಷ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಮೆರವಣಿಗೆಯನ್ನು ಇಲ್ಲಿ ನಡೆಸಲಾಗುತ್ತದೆ. ಈ ಸಂದರ್ಭದಲ್ಲಿ ಭಾರತದ 3 ಸೇನೆಗಳ ಕಮಾಂಡರ್ಗಳು ತಮ್ಮ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನವನ್ನ ಪರೇಡ್ ಮೂಲಕ ವ್ಯಕ್ತಪಡಿಸುತ್ತಾರೆ. ಮೊದಲ ವಿಶ್ವ ಯುದ್ಧ 1914ರಿಂದ 18ರವರೆಗೆ ಮತ್ತು 19ರಲ್ಲಿ ನಡೆದ 3ನೇ ಆಂಗ್ಲೋ ಅಫ್ಘಾನ್ ಯುದ್ಧದಲ್ಲಿ ಮಡಿದ 80,000ಕ್ಕೂ ಹೆಚ್ಚು ಭಾರತೀಯ ಸೈನಿಕರಿಗೆ ಗೌರವ ಸಲ್ಲಿಸಲು ಇಂಡಿಯಾ ಗೇಟ್ ಅನ್ನ ಬ್ರಿಟಿಷ್ ಸರ್ಕಾರ ನಿರ್ಮಿಸಿತ್ತು. 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಹುತಾತ್ಮರಾದಂತಹ ಭಾರತೀಯ ಯೋಧರ ಗೌರವಾರ್ಥವಾಗಿ ಇಂಡಿಯಾ ಗೇಟ್ ನಲ್ಲಿ ಅಮರ್ ಜವಾನ್ ಜ್ಯೋತಿಯನ್ನ ಸ್ಥಾಪಿಸಲಾಗಿತ್ತು. ಈ ಅಮರ್ ಜ್ವಾಲೆಯು ಹಗಲು ರಾತ್ರಿ ಸದಾಕಾಲ ಉರಿಯುತ್ತಾನೆ ಇರುತ್ತದೆ.